ಒಂದೇ ತರಹದ ಐಸ್ ಕ್ರೀಮ್ ತಿಂದು ಬೋರ್ ಆಗಿದ್ದೀರಾ? ಸ್ವಲ್ಪ ಫ್ಲೇವರ್ ಚೇಂಜ್, ರುಚಿ ಚೇಂಜ್ ಬೇಕು ಅಂತ ನಿಮ್ಮ ನಾಲಿಗೆ ಕೇಳ್ತಾ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ, ರೆಡಿಯಾಗಿ. ಹೌದು, ಮಂಗಳೂರಿನ ಬೆಂದೂರು ಸಮೀಪ ಹೊಸದಾಗಿ ಪ್ರಾರಂಭಗೊಂಡಿದೆ ಕ್ರೀಮ್ ಶ್ಯಾಕ್. ಬಾಯಲ್ಲಿಟ್ರೆ ಸಾಕು, ಕೂಲ್ ಆ್ಯಂಡ್ ಕೂಲ್ ಐಸ್ ಕ್ರೀಮ್. ಅದರ ಅನುಭವ ಸಿಗುವಷ್ಟರಲ್ಲಿ ಕರಗಿ ನೀರಾಗ್ತಾ ಬಾಯಲ್ಲಿ ಜೊಲ್ಲು ಸುರಿಸುವಷ್ಟು ಸಿಹಿಯನ್ನು ನೀಡೋ ವೆರೈಟಿ ಕೇಕ್ಗಳು. ಅಷ್ಟಕ್ಕೆ ಮುಗೀತು ಅನ್ನುವಷ್ಟರಲ್ಲಿ ಅಲ್ಲಲ್ಲಿ ಸಣ್ಣದಾಗಿ ಸಿಗೋ ಡ್ರೈ ಫ್ರೂಟ್ಸ್ಗಳ, ಚೆರಿ ಮಿಕ್ಸ್ಗಳ, ಎಂದಿಗೂ ಕೇಳಿರದ, ಎಂದೂ ಸವಿಯದಂತಹ ರುಚಿಯಾದ ಫ್ರೆಶ್ ಆದ ಕ್ರೀಮ್ ರೋಲ್ಸ್ಗಳು. ಹೌದು, ಇಂತಹ ಸವಿಯಾದ ನಿಮ್ಮ ಎಲ್ಲ ಸೀಸನ್ಗಳ ನಾಲಿಗೆಗೆ ರುಚಿ ನೀಡಬಲ್ಲ ಕೇಕ್ಸ್, ಬೇಕ್ಸ್, ಶೇಕ್ಸ್, ವಫಲ್ಸ್ ಹಾಗೂ ಐಸ್ ಕ್ರೀಮ್ಗಳು ಒಂದೇ ಸೂರಿನಡಿಯಲ್ಲಿ ಸಿಗೋ ಏಕೈಕ ಮಳಿಗೆ ಕ್ರೀಮ್ ಶ್ಯಾಕ್ ಇದೀಗ ಬೆಂದೂರು ಸಮೀಪ ಶುಭಾರಂಭಗೊಂಡಿದೆ. ಮೂವರು ಮಿತ್ರರಾದ ಮೊಹಮ್ಮದ್ ಶೇಖ್ ಮುಸ್ತಫಾ, ಅಬ್ದುಲ್ ಹಸನ್ ನೌಫಲ್ ಹಾಗೂ ರಯನ್ ರಾಹುಲ್ ಡಿಸೋಜಾರವರ ಮಾಲಕತ್ವದ ನೂತನ ಕ್ರೀಮ್ ಶ್ಯಾಕ್ಗೆ ಆಹಾರ ಸಚಿವ ಯುಟಿ ಖಾದರ್ ರಿಬ್ಬನ್ ಕತ್ತರಿಸಿ ಶುಭ ಚಾಲನೆ ನೀಡಿದರು. ತದಬಳಿಕ ಮಾತನಾಡಿದ ಅವರು, ಯುವಕರು ಬಹಳನೇ ಉತ್ಸುಕತೆಯಿಂದ ಈ ಒಂದು ಹೊಸ ವ್ಯಾಪಾರವನ್ನ ಪ್ರಾರಂಭಿಸಿದ್ದಾರೆ. ಇದು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲೆಂದು ಶುಭ ನುಡಿದರು. ಈ ರೀತಿಯ ನೂತನವಾದ ಈ ಒಂದು ಐಸ್ ಕ್ರೀಮ್ ಪ್ರಾರಂಭ ಮಾಡುವ ಮೂಲಕ ತಮ್ಮ ವ್ಯಾಪಾರವನ್ನು ಇವತ್ತು ಅತ್ಯಂತ ಸಣ್ಣ ವಯಸ್ಸಿನ ಪ್ರಾರಂಭ ಅತ್ಯಂತ ಸಂತೋಷವಾಗಿದೆ. ಬಹುಶಃ ಎಲ್ಲರಿಗೆ ಮೆಚ್ಚುಗೆಯಾಗುವಂಥ ಇವತ್ತು ಆ ವ್ಯಾಪಾರ ಮಾಡಿಕೊಂಡು ಸರ್ವರಿಗೂ ಕೂಡ ಮೆಚ್ಚುಗೆ ಆಗುವಂಥ ಒಂದು ಐಸ್ ಕ್ರೀಮ್ ಶಾಪ್ ಆಗಿದ್ದು ಪರಿವರ್ತನೆ ಆಗಲಿ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮಾಜಿ ಎಂಎಲ್ಸಿ ಮೂನಪ್ಪ ಭಂಡಾರಿ, ಮಂಗಳೂರಿನ ಜನರ ಭಾವನೆಗೆ ತಕ್ಕಂತೆ ಸ್ಪಂದಿಸುವ ರೀತಿಯಲ್ಲಿ ಉತ್ತಮ ರುಚಿಯನ್ನು ನೀಡುವ ಕ್ರೀಮ್ ಶ್ಯಾಕ್ನ ವ್ಯಾಪಾರವು ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳೆಯಲಿ ಎಂದು ಹೇಳಿದರು. ಭಾವನೆಗೆ ತಕ್ಕಂತೆ ಸ್ಪಂದಿಸುವಂಥ ಈ ಒಂದು ಐಸ್ ಕ್ರೀಮಿನ ಪಾರ್ಲರ್ ಒಳ್ಳೆಯ ರೀತಿಯಾಗಲಿ, ನಗರದ ಬೇಕು ಬೇಡಗಳನ್ನು, ಜನತೆಯ ಬೇಕು ಬೇಡಗಳನ್ನು ತಿಳಿಸುವಂಥ ಕೆಲಸವನ್ನು ಅದು ಮಾಡುವಂತಾಗಲಿ. ಅದರೊಟ್ಟಿಗೆ ಇದು ಈ ಪ್ಲೇಸ್ ಕೂಡ ಬಹಳ ಒಳ್ಳೆಯ ಒಂದು ಸ್ಥಳ. ಅದೇ ರೀತಿ ಶಾಸಕ ಜೆಆರ್ ಲೋಬೋ ಮಾತನಾಡಿ, ಜನರ ಅಭಿರುಚಿಗೆ ತಕ್ಕಂತೆ ಅವರ ಮುಂದೆಯೇ ರುಚಿ ಶುಚಿಯಾದ ಐಸ್ ಕ್ರೀಮ್ ಜೊತೆಗೆ ಇನ್ನಿತರ ಸಿಹಿ ಪದಾರ್ಥಗಳನ್ನು ತಯಾರಿ ಮಾಡಿಕೊಡುವಂತಹ ಈ ಕೆಲಸ ನಿಜವಾಗಲೂ ಶ್ಲಾಘನೀಯ ಎಂದು ಹೇಳಿದರು. ಗ್ರಾಹಕರ ಮುಂದೆನೇ ತಯಾರು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಮಂಗಳೂರು ನಗರಕ್ಕೆ ಈ ಒಂದು ಹೊಸ ನೂತನವಾದ ವ್ಯವಸ್ಥೆಯನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಹುಶಃ ಬೇರೆ ನಗರದಲ್ಲಿ ಈಗಾಗಲೇ ಇದೆ. ಈ ಒಂದು ವ್ಯವಸ್ಥೆಯಿಂದ ಖಂಡಿತವಾಗಿ ಈ ಮಳಿಗೆ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಮಗೆ ಅನಿಸ್ತದೆ. ಒಟ್ಟಿನಲ್ಲಿ ಸದಾ ಏನಾದರೊಂದು ಹೊಸತನವನ್ನ ಬಯಸುವ ಮಂಗಳೂರಿನ ಜನರಿಗೆ, ಮಕ್ಕಳು ಹಾಗೂ ಯುವಕರಿಗೆ ಬೇಕಾಗುವ ರೀತಿಯಲ್ಲೇ ಐಸ್ ಕ್ರೀಮ್ ಸೇರಿದಂತೆ ಇನ್ನಿತರ ಸಿಹಿಯನ್ನ ವೆರೈಟಿಯಾಗಿ ಸ್ಥಳದಲ್ಲೇ ತಯಾರು ಮಾಡಿಕೊಡುವ ಈ ನೂತನ ಕ್ರೀಮ್ ಶ್ಯಾಕ್ಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.